ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಸೂರಜ್ ಶೆಟ್ರು ಹೀಗೆ ಮಾತಾಡಬೇಕಾದ್ರೆ ಬಹಳ ಸೌಮ್ಯ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಬಟ್ ಸೆಟ್ ಅಲ್ಲಿ ಬಹಳ ಜೋರಿದ್ದಾರೆ. ಆರ್ಟಿಸ್ಟ್ ಗಳಿಗೆ ಕಿರಿಕಿರಿ ಮಾಡ್ತಾರೆ. ಹೌದಾ? ಇಲ್ಲ, ನಾನು ಆತರ ಕಿರಿಕಿರಿ ಯಾರಿಗೆ ಮಾಡಲ್ಲ. ಸ್ಟ್ರಿಕ್ಟ್ ಇದಾರೆ ಲೆಕ್ಕಕ್ಕಿಂತ ಜಾಸ್ತಿ. ಇಲ್ಲ, ನಮ್ಮ ಟೆಕ್ನಿಷಿಯನ್ಗೆ ಕಿರಿಕಿರಿ ಮಾಡ್ತೀನಿ ನಾನು. ಅದು ಕೆಲಸ ಮಾಡಿಲ್ಲ ಅಂದ್ರೆ ಆರ್ಟಿಸ್ಟ್ಗಳನ್ನ ಯಾರು ಇಲ್ಲಿಯವರು ಬೈದು ಇಲ್ಲ, ಅವರಿಗೆ ಕಿರಿಕಿರಿ ಮಾಡಿಲ್ಲ. ಲೇಟಾಗಿ ಬಂದರೂ ಪರವಾಗಿಲ್ಲ, ನಾವು ಮಾಡೋಣ, ನಮ್ಮ ಕೆಲಸ ಏನಂತ ಮಾಡೋಣ. ನಮ್ಮ ಟೆಕ್ನಿಷಿಯನ್ ಸ್ವಲ್ಪ ಕಿರಿಕಿರಿ ಮಾಡ್ತೀನಿ ನಾನು. ಟೈಮ್ಗೆ ಆಗಿಲ್ಲ, ಅದು ಯಾಕೆ ಆಗಿಲ್ಲ, ಇದು ಯಾಕೆ ಆಗಿಲ್ಲ, ಸ್ವಲ್ಪ ನಮಗೂ ಸ್ವಲ್ಪ ಟೆನ್ಷನ್ ಆಗುತ್ತೆ, ನಮ್ಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದನ್ನು ನಮ್ಮ ಅಸ್ಟೆಂಟ್ ಹತ್ರ ಸರ್ವಾಧಿಕಾರಿ ಮನೋಭಾವ ಏನಾದ್ರೂ ಇದೆಯಾ? ನಾನು ಡೈರೆಕ್ಟರ್, ನಾನು ಹೇಳಿದ್ದೆ ಆಗಬೇಕು, ಇಂಥ ಮನಸ್ಥಿತಿ ಏನಾದ್ರೂ ಇದೆಯಾ? ಇಲ್ಲ, ಆ ಥರ ಇಲ್ಲ. ನಾನು ಯಾವ ಆರ್ಟಿಸ್ಟ್ ಏನಂದ್ರೆ ನಾನು ಯಾರು ಅಂದ್ರೆ ನಾನು ಕೇಳ್ತೀನಿ. ಹೌದಾ, ಓಕೆ ಮಾಡೋಣ, ನನ್ನ ಐಡಿಯಾ ಈ ಥರ ಇದೆ, ಇದು ನಿಮ್ಗೇನು ಓಕೆ, ನಿಮ್ದು ಅವ್ರ ಐಡಿಯಾ ಚೆನ್ನಾಗಿದೆ ನಾನು ತಗೋತೀನಿ. ಚೆನ್ನಾಗಿದೆ, ಇದು ಮಾಡೋಣ. ನಂದು ಏನಾದಿದ್ರೆ ನಂದು ಈ ಥರ ಇದ್ದು ಸರ್, ನಿಮಗೆ ಇದಾಗುತ್ತೆ ಅಂದರೆ ಓಕೆ, ಈ ಥರ ಮಾಡೋಣ ಅಂತಾರೆ ಆರ್ಟಿಸ್ಟ್. ಯಾರು ನನಗೆ ಆ ಥರ ಏನು ಅಂದಿಲ್ಲ, ನಾನು ಯಾರಿಗೂ ಅಂದಿಲ್ಲ. ಅಂದ್ರೆ ಎಕ್ಕಸಕ್ಕ ಚಿತ್ರ ರಿಲೀಸ್ ಆಗೋದಕ್ಕಿಂತ ಮೊದಲು ಬಹಳಷ್ಟು ರೂಮರ್ಸ್ ಹರಿದಾಡ್ತಾ ಇತ್ತು. ಎಕ್ಕಸಕ್ಕ ಚಿತ್ರವೇ ಬರೋದಿಲ್ಲ, ಅವರು ಅರ್ಧ ಶೂಟಿಂಗ್ ಮಾಡಿದ್ದಾರೆ, ಅದಕ್ಕೆ ಕ್ಯಾನ್ಸಲ್ ಆಗಿದೆ, ಏನೋ ಬ್ಲೀಚ್ ಆಗಿದೆ, ಈ ರೀತಿಯ ರೂಮರ್ಸ್ ಎಲ್ಲ ಕ್ರಿಯೇಟ್ ಆಗಿತ್ತು. ಯಾಕಾಯ್ತು? ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ವಿಷಯ. ನಾವು ಕರೆಕ್ಟ್, ನನಗೆ ಬ್ಯಾಂಗ್ಳೂರಿದೆ, ಶೂಟ್ ಮಾಡಿಬಿಟ್ಟು ಬ್ಯಾಂಗ್ಳೂರಿಂದ ನನಗೆ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಈ ಥರ ಆಗಿದೆ. ಹೌದಾ, ಇಲ್ಲಿ ಯಾರು ಹೇಳಿದ್ದು? ಇಲ್ಲ, ಇಲ್ಲಿ ಮಂಗ್ಳೂರು ಜನರು ನೋಡಿದ್ದಾರೆ. ಯಾವ ಜನರು? ಜನರು ಹೆಂಗೆ ಗೊತ್ತಾಯ್ತು? ನನಗೆ ಗೊತ್ತಾಯ್ತು. ನೀವು ಬಂದು ಒಂದ್ಸಲ ನೋಡಿ, ಇಲ್ಲಿ ಏನು ಬ್ಲೀಚ್ ಆಗಿದೆ, ಏನಿದಾಗಿ ನೀವು ನೋಡ್ಬಿಟ್ಟು ನನಗೆ ಹೇಳಿ. ನಾನು ಎಲ್ಲ ಚೆಕ್ ಮಾಡಿದೆ. ನಾನು ಇಲ್ಲಿ ಬ್ಲೀಚ್ ಏನಾಗಿದೆ ಅಂತ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮತ್ತೆ ನನಗೆ ಗೊತ್ತಾಯ್ತು ಯಾವ್ದು ರೂಮರ್ ಇರಬೇಕು, ಜನರು ಅಂತ ಇರ್ತಾರೆ. ಅದಕ್ಕೇನು ಹೌದು, ಅದು ಆ ರೀತಿ ಸಮಸ್ಯೆ ಆದದ್ದು ಹೌದಾ ನಿಮಗೆ? ಸಂದರ್ಭದಲ್ಲಿ ಬ್ಲೀಚ್ ಆಗೋದು ಅಥವಾ ಇನ್ನೇನೋ ಸಮಸ್ಯೆ ಆದ ಇಂಥದ್ದೆಲ್ಲ ಆದದ್ದು ಹೌದಾ? ಇಲ್ಲ, ಆ ಥರ ಏನಾಗಿಲ್ಲ. ಯಾಕೆ ನಾನು ಕ್ಯಾಮರಾಮ್ಯಾನ್ ಜೊತೆ ವರ್ಕ್ ಮಾಡಿ ಬಂದಿರೋದು. ನಾನು HC ವೇಣೂರ್ ಜೊತೆ ನಾನು ಕೆಲಸ ಮಾಡ್ತಿದ್ದೆ. ಕ್ಯಾಮರಾ ಬಗ್ಗೆ ತಿಳ್ಕೊಂಡು ಆದ್ಮೇಲೆ ನಾನು ಡೈರೆಕ್ಷನ್ಗೆ ಬಂದಿರೋದು. ನನಗೆ ಗೊತ್ತು ಎಲ್ಲಿ ಬ್ಲೀಚ್ ಆಗ್ಬೋದು, ಎಲ್ಲಿ ಬ್ಲೀಚ್ ಆಗಲ್ಲ ಅಂತ. ಅದು ಗೊತ್ತಿದೆ ನಾನು ಮಾಡಿರೋದು. ಅದು ಬ್ಲೀಚ್ ತಾಂತ್ರಿಕ ಸಮಸ್ಯೆಗಳ ಕಾರಣಕ್ಕಾಗಿ ಬಜೆಟ್ ಜಾಸ್ತಿ ಆಯ್ತು ಚಿತ್ರದ್ದು, ಒಮ್ಮೆ ರೀಶೂಟಿಂಗ್ ಮಾಡ್ಬೇಕಾಯ್ತು. ರೀಶೂಟ್ ಅಂತ ನಾನು ಎಲ್ಲೂ ಮಾಡಿಲ್ಲ, ನಾನು ಮಾಡೋದಿಲ್ಲ. ನಾನು ಪ್ಲಾನ್ ಮಾಡ್ಕೊಂಡೇ ಮಾಡಿರೋದು. ಈಗ ನಾಳೆ ಸೆಟ್ ನಾನು ಪ್ಲಾನ್ ಮಾಡಿರ್ತೀನಿ, ನಾಳೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಎಲ್ಲ ಪ್ಲಾನ್ ಮಾಡ್ಕೊಂಡು ಏನು ಕಾಸ್ಟ್ಯೂಮ್ ಇದೆ, ಎಲ್ಲಿ ಲೊಕೇಶನು, ಅಲ್ಲಿ ಯಾವ ಥರ ಇದೆ, ಯಾವ ಥರ ಸೆಟ್ ಇರಬೇಕು, ಅದರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ನಾನು ಶೂಟ್ ಮಾಡಿರ್ತೀನಿ. ಪ್ಲ್ಯಾನ್ ಇಲ್ಲದೆ ಯಾವ್ದು ಮಾಡಿಲ್ಲ ನಾನು. ಟೈಮ್ ತಗೊಳುತ್ತೆ. ಟೈಮ್ ಈಗ ಇವತ್ತೊಂದು 2 ಸೀನ್ ಮಾಡಿದ್ರೆ ಅದು ಸೀನ್ ಆಗಿರಲ್ಲ, ಏನೋ ಒಂದು ಇದಾಗಿರ್ಬೋದು. ಒಂದು ದಿನ 2 ದಿನ ಜಾಸ್ತಿ ಆಗಿರ್ಬೋದು. ಶೂಟಿಂಗ್ 30 ಡೇಸ್ ಅಂತಿತ್ತು, 37 ಡೇಸ್ ಆಗಿದೆ. 7 ಡೇಸ್. ಕೆಲವು ಸಾಂಗ್ಸ್ ಒಂದು 2-3 ಜಾಸ್ತಿ ಆಯಿತು, ಕೆಲವು ಸೀನ್ಸಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಶೂಟ್ ಮಾಡುವಾಗ. ಅದೆಲ್ಲ ಆಗುತ್ತೆ. ಸಿನಿಮಾದಲ್ಲಿ ಮಾಮೂಲಿ, ಅದು ಇಷ್ಟೇ ದಿನಕ್ಕೆ ಆಗೋದು, ಇದು ಮಾಡೋಕ್ಕಾಗಲ್ಲ, ಯಾರಿಂದಲೂ ಆಗಲ್ಲ. ಅದು ಡೇಟ್ಸ್ 7 ಡೇಸ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಒಂದು ಪ್ರಶ್ನೆ, ಬಹುಶಃ 3 ಕ್ಯಾಮರಾಮ್ಯಾನ್ಗಳು ಬದಲಾಯಿತು. ಯಾಕೆ? ಇದು ಸೂರಜ್ ಶೆಟ್ರ ಕಿರಿಕಿರಿಯಿಂದ ಚೇಂಜ್ ಆದದ್ದು ಕ್ಯಾಮರಾಮ್ಯಾನ್ಗಳು? ಅಲ್ಲ, ಕಿರಿಕಿರಿ ಅಂತಲ್ಲ. ನನಗೆ ಕ್ಯಾಮರಾ ಹೆಂಗಿರ್ಬೇಕಂದ್ರೆ ನಾನು ಏನಂತೀನಿ ಆ ಥರ ಬೇಕು ನನಗೆ. ನಾನು ಒಂದು ಸೀನ್ ಮಾಡೋದು ಥಿಂಕ್ ಮಾಡಿ, ಈ ಥರ ಬರ್ಬೇಕು, ಈ ಥರ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನನಗೆ ಆ ಥರ ಬೇಕು. ಅವ್ರು ಏನಾದ್ರು ಐಡಿಯಾ ಕೊಟ್ಟು ನಾನು ತಗೋತೀನಿ, ಈ ಥರ ಚೆನ್ನಾಗಿದೆ ಅಂತ. ಕೆಲವರು ಆ ಥರ ಮೈಂಡಲ್ಲಿ ಇಲ್ಲ, ನಾನು ಇಟ್ಟಿದ್ದೆ ಇದೇ ಪ್ರೇಮ್ ಇದೆ, ಇಲ್ಲ ನನಗೆ ಬೇಡ, ನಿನ್ನ ಪ್ರೇಮು ಬೇಡ, ನೀನು ಬೇಡ, ಹೋಗು ನೀನು. ಅದಕ್ಕೆ ನಾನು ಚೇಂಜ್ ಮಾಡ್ತಾ ಇದ್ದೆ. 3 ಜನ ಕ್ಯಾಮ್ರಾಮನ್ ಚೇಂಜ್ ಮಾಡಿದ್ದೀನಿ. ಹೌದು, ಯಾಕೆ ನನಗೆ ಬೇಕೋ ಥರ ಅವ್ರು ತೆಗ್ದಿಲ್ಲ, ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿರೋದು. ಮತ್ತು ಸ್ಟಾರ್ಟಿಂಗ್ ನಮ್ಮ ಫ್ರೆಂಡ್ ಒಬ್ಬರು ಬಂದರು, ಅವ್ರಿಗೆ ನಾನು ಸೆಟ್ ಆಗಿಲ್ಲ. ಅವ್ರಿಗೆ ಮತ್ತೆ ನನಗೆ ಯಾಕೆ ನಾನೇನೋ ಅಂತೀರೋ, ಅವನೇನೋ ತೆಗಿಯೋದು ಬೇಡ ಅಂತ. ನೀನು ಬೇಡಪ್ಪ, ನೀನು ಫ್ರೆಂಡ್ಶಿಪ್ ಹಂಗೆ ಇರಲಿ, ಮತ್ತು ನೀನು ಹಂಗೆ ಹೋಗ್ಬಿಡು, ನನಗೆ ಬೇಡ, ಬೇರೆ ಇನ್ನೊಬ್ಬರ ಮೈಂಡಲ್ಲಿ ಅದೇ ಥರ ಇತ್ತು. ನಾನು ಶೋಲ್ಡ್ರಲ್ಲಿ ಕ್ಯಾಮ್ರಾಮ್ಯಾನ್, ಈ ಕ್ಯಾಮ್ರಾ ಇಡಲ್ಲ, ನಾನು ಓಡ್ಕೊಂಡು ತೆಗಿಯಲ್ಲ, ನಾನು ನಿಂತ್ಕೊಂಡು ತೆಗೆದ, ಅದೆಲ್ಲ ಬೇಡ. ಕೆಲಸ ಮಾಡೋಕ್ಕೆ ಬಂದು ನೀನು ಕೆಲಸ ಮಾಡಬೇಕು, ನಾನು ಅದು ಮಾಡಲ್ಲ ಇದು ಮಾಡಲ್ಲ, ನನಗೆ ಬೇಡ, ಹೋಗು ಕಲಿಸಿ. ನೆಕ್ಸ್ಟ್ ಒಂದು ಕ್ಯಾಮ್ರಾಮ್ಯಾನ್ ಬಂದರು. ನಾನು ಫಸ್ಟೇ ಅಂದೆ, ಸರ್ ನಂದು ಈ ಥರ ಇದೆ. ಕ್ಯಾಮ್ರಾಮನ್ ಅಂತಾರೆ, ನೀನು ಅವ್ನು ಕಿರಿಕಿರಿ ಮಾಡ್ತಾನೆ, ಒಂಥರ ಟೆನ್ಷನ್ ತಗೋತಾನೆ, ಒಂಥರ ಬೈತಾನೆ, ಅದೆಲ್ಲ ಮಾಡ್ತಾನೆ. ನಾನು ಈ ಕ್ಯಾಮ್ರಾ ಇದು ಆ ಥರ ಎಲ್ಲ ಇದೆ, ನಿಮ್ಗೆ ಮಾಡ್ಬೋದು, ನನ್ನ ಜೊತೆ ಕೆಲಸ ಮಾಡ್ಬೋದು. ಸರಿ ಮಾಡ್ಬೋದು ಸರ್, ನಾನು ತುಂಬ ಪಿಕ್ಚರ್ ಮಾಡಿದ್ದೀನಿ, ನಾನು ಈ ಥರನೇ ಬೇಕು, ಇದೇ ಪ್ರೇಮ್ ಬೇಕು, ಇದೇ ಥರ ಬೇಕು, ಇದೇ ಥರ ಟ್ರ್ಯಾಕ್ ಬೇಕು, ಇದೇ ಥರ ಟ್ರೈನಲ್ಲಿ ಬರಬೇಕು, ಎಲ್ಲ ಇದೆ, ಈ ಥರ ಮಾಡ್ಬೋದು ನೀವು. ಸರಿ ಮಾಡ್ತೀನಿ. ಚೆನ್ನಾಗಿ ಮಾಡಿದ್ರು, ಸೂಪರ್, ತುಂಬ ಖುಷಿ. ಇವುಗಳು ನಾನು ತುಂಬ ಇದು ಮಾಡ್ತಾರೆ ಅವ್ರು, ಖುಷಿ. ಸೊ 3ನೇ ಕ್ಯಾಮರಾಮ್ಯಾನ್ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಇದ್ರು? ಹೌದು, ಖಂಡಿತ, ತುಂಬ ಚೆನ್ನಾಗಿ. ಅದಕ್ಕಿಂತ ಬೆಟರ್ ಬೇಕು ಅಂತ ಅನಿಸ್ಲಿಲ್ಲ ನಿಮಗೆ? ಇಲ್ಲ, ನಾನು ಆ ಥರನೇ ಪ್ಲ್ಯಾನ್ ಮಾಡಿದ್ದೀನಿ, ಆ ಥರನೇ ತೆಗೆದುಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ ನನಗೆ ಅವ್ರ ಮೇಲೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ನಾನು ಇದು ಮಾಡಿಲ್ಲ ಅವರು. ಎಸ್, ಈಗ ಎಕ್ಕಸಕ್ಕ ಚಿತ್ರ ರಿಲೀಸ್ ಆಯ್ತು, ಸೂಪರ್ ಹಿಟ್ ಆಯ್ತು. ಮುಂದಕ್ಕೇನು? ಕರಾವಳಿಯಲ್ಲಿ ಅಷ್ಟೇ ರಿಲೀಸ್ ಆಯ್ತು, ಮುಂದಕ್ಕೆ ಮುಂಬೈ, ಫಾರಿನ್ ಈ ರೀತಿ ರಿಲೀಸ್ ಮಾಡೋ? ಹೌದು, ಇದೆ, ಪ್ಲ್ಯಾನ್ ಇದೆ. ಎಲ್ಲ ಕಡೆ ಮಾಡ್ತಿದ್ವಿ, ಬ್ಯಾಂಗ್ಳೂರ್ ಮಾಡ್ತಿದ್ವಿ, ಮುಂಬೈ ಮಾಡ್ತಿದ್ವಿ, ದುಬೈ, ಕುವೈಟ್ ಅಲ್ಲೆಲ್ಲ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಪ್ರೊಡ್ಯೂಸರ್ ಜೊತೆ ಮಾತಾಡ್ತಿದ್ವಿ, ಯಾವಾಗ ಮಾಡೋಣ,
ಯಾರು ಜನ ರಿಲೀಸ್ ಮಾಡೋರು ನೋಡ್ಕೊಂಡು ಅದೆಲ್ಲ ಮಾಡ್ತಾ ಇದ್ದೀವಿ, ಅದೆಲ್ಲ ಮಾಡೋಣ ಅಂತ. ಸೊ ಒಂದು ಪ್ರಶ್ನೆ, ನೀವು ಮೊದಲ ಬಾರಿಗೆ ತುಳು ಚಿತ್ರರಂಗದಲ್ಲಿ ಮೂವಿ ಮಾಡಿದ್ದೀರಿ. ಹೌದು. ತುಳು ಚಿತ್ರರಂಗ ಸರ್ವೈವ್ ಆಗ್ಬೋದು ಅಂತ ಅನ್ಸುತ್ತಾ? ಆಗ್ಬೋದು, ಆಗ್ಬೋದು. ಅಂದ್ರೆ ಇಲ್ಲಿ ಏನು ಸವಾಲುಗಳೇನು, ಇಲ್ಲಿ ನೀವು ಎದುರಿಸ್ತಾ ಇರುವಂತ ಸವಾಲುಗಳೇನು ಏನು? ಇಲ್ಲಿ ಏನಿಲ್ಲ, ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು. ನಾನು ಎಲ್ಲರ ಜೊತೆ ಚೆನ್ನಾಗೇ ಇದ್ದೀನಿ. ಇಲ್ಲಿ ನನ್ನ ಪ್ರಕಾರ ಎಷ್ಟು ಬಜೆಟ್ ಹಾಕಿದ್ರು ತೆಗಿಬಹುದು ಅನಿಸ್ತದೆ ನನಗೆ. ಯಾಕಂದ್ರೆ ನಿಮ್ಮದು 1 ಕೋಟಿ ಬಜೆಟ್, 1 ಕೋಟಿ ಹಾಕಿ ತೆಗೆಯುವಷ್ಟು ನಮ್ಮ ತುಳು ಚಿತ್ರರಂಗ ಶ್ರೀಮಂತವಾಗಿದೆಯಾ? ಆಗಿದೆ. ಅಥವಾ ತುಳು ವೀಕ್ಷಕರು ಅಷ್ಟು ಶ್ರೀಮಂತರಿದ್ದಾರ ಬಂದು ನೋಡುವಷ್ಟು? ಅಂದ್ರೆ ಅಷ್ಟು ಶ್ರೀಮಂತ ವೀಕ್ಷಕರ ಸಂಖ್ಯೆ ಇದೆಯಾ? ಅಲ್ಲ, ಇಲ್ಲಿ ಕನ್ನಡ ಪಿಕ್ಚರ್ ನೋಡ್ತಾರೆ ಅಂದ್ರೆ ಹಿಂದಿ ಪಿಕ್ಚರ್ ನೋಡ್ತಾರೆ, ಇಂಗ್ಲೀಷ್ ಎಲ್ಲ ಪಿಕ್ಚರ್ ನೋಡ್ತಾರೆ. ಮಂಗಳೂರಿನವರೇ ನೋಡ್ತಾನೆ, ಹೊರಗಿನ ಬೆಂಗಳೂರಿಂದ ಬಂದು ನೋಡ್ತಾರೆ ಇಲ್ಲಿ ಮಂಗಳೂರಲ್ಲಿ ಇಲ್ಲ, ಇಲ್ಲಿಯವರು ನೋಡು. ನಾವು ಅದೇ ಥರದ ಪಿಕ್ಚರ್ ಮಾಡೋಣ, ನಾವು ಅದೇ ರೀತಿ ಪಿಕ್ಚರ್ ಮಾಡಿ ಎಲ್ಲ ಜನ ಬಂದು ನೋಡ್ತಾರೆ. ಕೆಲವರು ಏನಪ್ಪ ತುಳು ಪಿಕ್ಚರ್ ಹಂಗೆ, ನನಗೆ ತುಂಬ ಜನ ಅಂದರೆ ತುಳು ಪಿಕ್ಚರ್ ಯಾರು ನೋಡ್ತಾರೆ ಅಂತ. ಅಲ್ಲಿ ಬಂದು ನೀವು ನೋಡಿ ಪಿಕ್ಚರ್, ನೋಡಿದೆ ಹೊರಗೆ ಯಾರು ಅಂದ್ಬಿಟ್ಟಂತೆ ಅವ್ನು ಕೇಳ್ಕೊಂಡು ಸುಮ್ಮನೆ ಚೆನ್ನಾಗಿಲ್ಲ ಅಂತ. ನೀವು ಬಂದು ನೋಡಬೇಕು ಪಿಕ್ಚರ್ ಚೆನ್ನಾಗಿದೆಯಾ ಇಲ್ವಾ, ನೀವು ನೋಡ್ಬೇಕು. ನಿಮ್ಗೆ ಇಷ್ಟ ಆಗ್ಬೋದು, ನಿಮಗೆ ಇಷ್ಟ ಆಗಿದೆ. ನೋಡಿದವನಿಗೆ ಬಂದವನು ಇಷ್ಟ ಆಗಿರಲ್ಲ ಪಿಕ್ಚರು, ಯಾರೋ ನಮ್ಮ ಮೈಂಡಲ್ಲಿ ಫೈಟ್ ಇರಬೇಕು. ಇಲ್ಲಿ ಅವನಿಂದ ಏನೋ ಫೈಟ್ ಇಲ್ಲ ಏನಿಲ್ಲ ಅಂತಂತಾರೆ, ಇವರು ಆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ. ಬಂದು ನೋಡಬೇಕು ಏನು ವಿಷಯ ಇದೆ ಏನಿಲ್ಲ ಏನಂತ ನೋಡಿ. ಸೊ ಈಗ ಎಕ್ಕಸಕ್ಕ ಚಲನಚಿತ್ರ ಇದೆಯಲ್ಲ, ಅದನ್ನ ಕಾನ್ಸೆಪ್ಟ್ ಹೇಗೆ ರೆಡಿ ಆದದ್ದು ಸೂರಜ್ ಶೆಟ್ರಿಗೆ? ಈ ರೀತಿ ಒಂದು ಚಿತ್ರ ಮಾಡಬೇಕು ತುಳುವಲ್ಲಿ? ಇಲ್ಲ, ನಾನು ಕನ್ನಡಕ್ಕೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದು ಅಂತ, ಕನ್ನಡಕ್ಕೆ ಅಂತ ಮಾಡಿರೋದು. ಅದು ತುಳು ಮಾಡುವಾಗ ಯಾರು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಇಲ್ಲಿ ತುಳು ಅಂದರೆ ಸ್ವಲ್ಪ ಕಾಮಿಡಿ ಜಾಸ್ತಿ ಇರಬೇಕು, ಸ್ವಲ್ಪ ಕಾಮಿಡಿ ಜಾಸ್ತಿ ಲೈಕ್ ಮಾಡ್ತಾರೆ. ಸ್ವಲ್ಪ ಲವ್ ಸ್ಟೋರಿ ಹೆಂಗಿರ್ಬೇಕು ಇಲ್ಲಿಯದು, ಮತ್ತು ಯಾರೆಲ್ಲ ಆರ್ಟಿಸ್ಟ್ಗಳು ಬೇಕು ಸ್ವಲ್ಪ ಚೇಂಜಸ್ ಮಾಡಿ, ಈ ಥರ ಆರ್ಟಿಸ್ಟ್ಗಳು ಇಂಥ ರೋಲ್ ಕೊಡಬೇಕು, ಹಿಂಗೆ ಮಾಡಬೇಕು ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅಷ್ಟೇ ತುಳುವಿಗೆ. ಅಂದರೆ ಕನ್ನಡಕ್ಕೆ ಅಂತ ಮಾಡೋ ಪ್ಲ್ಯಾನ್ ಇತ್ತು ನಂದು, ಆ ಥರ ಸ್ಕ್ರಿಪ್ಟ್ ಇತ್ತು. ಅದನ್ನು ತುಳುವಿಗೆ ಯಾವ ಥರ ಬೇಕು, ಇಲ್ಲಿ ಸೆಂಟಿಮೆಂಟ್ ಯಾವ ಥರ ಇರಬೇಕು, ಇಲ್ಲಿ ಕಾಮಿಡಿ ಯಾವ ಥರ, ಅದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ 1-2 ತಿಂಗಳು ಕೆಲಸ ಮಾಡಿಬಿಟ್ಟು ಸ್ಕ್ರಿಪ್ಟ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಆಮೇಲೆ ಶೂಟ್ ಸ್ಟಾರ್ಟ್ ಮಾಡಿರೋದು. ಅದು ಕನ್ನಡ ಥರನೇ ಇಲ್ಲಿ ಯಾವ ಥರನೇ ಮಾಡೋಕ್ಕಾಗಲ್ಲ. ಇಲ್ಲಿ ತಗೊಂಡು ಕನ್ನಡದ ಇಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕನ್ನಡ ಸ್ವಲ್ಪ ಲವ್ ಸ್ಟೋರಿ ಜಾಸ್ತಿ ಇರಬೇಕು, ಸ್ವಲ್ಪ ಫೈಟ್ ಇರಬೇಕು, ಕಾಮಿಡಿ ಸ್ವಲ್ಪ ಇರಬೇಕು, ಅದೆಲ್ಲ ಇದೆ. ಇಲ್ಲಿ ಅಂದರೆ ಕಾಮಿಡಿ ಸ್ವಲ್ಪ ಜಾಸ್ತಿ ಇರಬೇಕು. ಕಾಮಿಡಿ ಎಲ್ಲ ನೋಡ್ತಾರೆ ಬಂದ್ಬಿಟ್ಟು, ಅವರೆಲ್ಲ ಟೈಮ್ ಪಾಸ್ ಆಗಬೇಕು ಇಲ್ಲಿ ಅವರಿಗೆ. ಫೈಟ್ ಮಾಡ್ಕೊಂಡು ನೋಡ್ಕೊಂಡು ಅಷ್ಟು ಜನರಿಗೆ ಇದಿಲ್ಲ. ಎಸ್ ಸೂರಜ್ ಶೆಟ್ರೆ, ಈಗಿನ ಟ್ರೆಂಡ್ ನೋಡಿದ್ರೆ ತುಳು ಚಿತ್ರರಂಗದಲ್ಲಿ ಒಮ್ಮೆಗೆ 2-3 ಚಲನಚಿತ್ರಗಳು ತುಳುನಾಡಿನಲ್ಲಿ ತೆರೆ ಕಾಣುತ್ತೆ, ರಿಲೀಸ್ ಆಗುತ್ತೆ, ಓಡ್ತಾ ಇರುತ್ತೆ. ಈ ಒಂದು ಸ್ಪರ್ಧೆ ನಮಗೆ ಅಗತ್ಯ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಒಂದು ರೀತಿ ನೋಡಿದ್ರೆ ಚೆನ್ನಾಗೇ ಇದೆ ಅದು, ಒಂದು ರೀತಿ ನೋಡಿದ್ರೆ ಚೆನ್ನಾಗಿಲ್ಲ. ಅಂದರೆ ಪ್ರೊಡ್ಯೂಸರಿಗೆ ಪ್ರಾಬ್ಲಮ್ ಆಗ್ಬೋದು ಇದರಿಂದ, ಪ್ರೊಡ್ಯೂಸರಿಗೆ ಪ್ರಾಬ್ಲಮ್ ಇದೆ. ಯಾಕಂದರೆ ಒಂದು ಸಿನಿಮಾ ಇಲ್ಲಿ ಬಂತಾರೆ, ಫ್ಯಾಮಿಲಿ ನೋಡ್ತಾರೆ, ಒಂದು ಸಿನಿಮಾ ನೋಡ್ತಾರೆ, ಇನ್ನು ನೆಕ್ಸ್ಟ್ ವೀಕ್ ಅದು ನಾವು ಒಂದೊಂದು ವೀಕ್ಲಿ ಒಂದೊಂದು ಪಿಕ್ಚರ್ ಹಾಕಿದರೆ ತುಂಬ ಕಷ್ಟ ಆಗ್ಬೋದು ಇಲ್ಲಿ ಜನ ನೋಡೋದು. ನನ್ನ ಪ್ರಕಾರ ಆ ಥರ ಕಷ್ಟ ಇದೆ ಅನಿಸ್ತದೆ. ಒಂದು ಪಿಕ್ಚರ್ ಒಂದು 50 days ಆಯಿತಾ, ಇನ್ನೊಂದು ಪಿಕ್ಚರ್ ರೆಡಿ ಇದೆ ಹಾಗೆ ಜನ ನೋಡ್ಬೋದು. ಇದು 3 ಹಾಕಿದರೆ ಒಂದು ಸ್ವಲ್ಪ ದಿನ ಆದಮೇಲೆ ಯಾವುದು ಚೆನ್ನಾಗಿದೆ ಅದಕ್ಕೆ ಹೋಗ್ತಾರೆ. ಈಗ ಅದೇ ರೀತಿ ಆಗ್ಬೋದೇನೋ ಮುಂದೆ, ಇನ್ನು 3-4 ಪಿಕ್ಚರ್ ಒಟ್ಟೊಟ್ಟೆ ಬಂದರೆ ಕೇಳಿದ್ರೆ ಯಾವ ಚೆನ್ನಾಗಿ ಅದಕ್ಕೆ ಹೋಗೋಣ, ಚೆನ್ನಾಗಿ ಓಕೆ ಅದನ್ನ ಪ್ರಾಬ್ಲಮ್ ಪ್ರೊಡ್ಯೂಸರಿಗೆ. ಸೊ ಲಿಮಿಟೆಡ್ ಮಾರ್ಕೆಟ್ ಇರುವಂತ ನಮ್ಮ ಚಿತ್ರರಂಗಕ್ಕೆ 3-4 ಪಿಕ್ಚರ್ ಒಮ್ಮೆಗೆ ರಿಲೀಸ್ ಆದ್ರೆ ಯಾವ್ದನ್ನ ನೋಡಬೇಕು? ಅಥವಾ ಒಂದು ಹಿಟ್ ಆಗತ್ತೆ, 2 ಫ್ಲಾಪ್ ಆಗತ್ತೆ, ಇಂಥ ಸಮಸ್ಯೆ ಆಗೋದಿಲ್ಲ? ಆಗುತ್ತೆ, ಖಂಡಿತ ಆಗುತ್ತೆ. ಅಂದ್ರೆ ನಮ್ಗೆ ಸಿನಿಮಾ ನಮಗೆ ಒಂಥರ ಖುಷಿನೇ ಇದೆ. ಓ ಮಾರ್ಕೆಟಿಂಗ್ ದೊಡ್ಡ ಆಗ್ತಿದೆ, 3 ಪಿಕ್ಚರ್ 4 ಪಿಕ್ಚರ್ ಅಲ್ಲ ಅಂತ 4 ಪಿಕ್ಚರ್, ಮಂಗಳೂರು 4 ಪಿಕ್ಚರ್ ಅಂತೆ, ಅದು ಖುಷಿನೇ. ತುಳು ಇಂಡಸ್ಟ್ರಿಯಲ್ಲಿ ಬೆಂಗಳೂರು ಅಂದ್ರೆ ತುಳು ಇಂಡಸ್ಟ್ರಿ ಅಷ್ಟೊಂದು ಜನ ನೋಡ್ತಾರೆ ಪಿಕ್ಚರು. 4 ಪಿಕ್ಚರ್ ಒಟ್ಟೊಟ್ಟಿಗೆ ರಿಲೀಸ್ ಆದರೆ ನೋಡ್ತಾರೆ ಅಂತೆ, ಯಾಕೆ ನೋಡಲ್ಲ? ಹಿಂದಿ ಪಿಕ್ಚರ್ ನೋಡ್ತಾರೆ, ಕನ್ನಡ ಪಿಕ್ಚರ್ ನೋಡ್ತಾರೆ, ಅದು ತಮಿಳ್ ನೋಡ್ತಾರೆ, ಮಲಯಾಳ ಎಲ್ಲ ನೋಡ್ತಾರೆ, ಅದು ಬಿಟ್ಟು ಇಲ್ಲಿ ಬರ್ತಾರೆ ಅಷ್ಟು. ಅದು ಬಿಟ್ಟು ಏನು ಚೇಂಜಸ್ ಆಗಲ್ಲ ನನ್ನ ಪ್ರಕಾರ. ಆ ಥರ ಅನಿಸುತ್ತೆ. 3 ಪಿಕ್ಚರು ಇಲ್ಲಿ ಅಗತ್ಯ ಇಲ್ಲ ಅನಿಸುತ್ತೆ ನನಗೆ, 3-4 ಪಿಕ್ಚರ್ ಒಟ್ಟೊಟ್ಟಿಗೆ. ಅದು ನಮಗೆ ಪ್ರಾಬ್ಲಮ್ ಅದರಿಂದ. ಮತ್ತೆ ಎಲ್ಲರೂ ಪಿಕ್ಚರ್ ಮಾಡಿದ್ದಾರೆ, ಮನೇಲಿ ಇಡೋಕ್ಕಾಗಲ್ಲ, ರಿಲೀಸ್ ಥಿಯೇಟರ್ ತರಲೇಬೇಕು, ಯಾವಾಗ ತರೋದು? ಸೊ ಈಗಿನ ರೀಸೆಂಟ್ ಚಲನಚಿತ್ರಗಳ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಈಗ ರಿಲೀಸ್ ಆಗಿರುವಂತ ಹಲವು ಚಿತ್ರಗಳು ರಿಲೀಸ್ ಆಯ್ತು ಈ ಮೇ ಟೈಮ್ನಲ್ಲಿ. ಏನ್ ಅನ್ಸುತ್ತೆ ನಮ್ಮ ಚಲನಚಿತ್ರರಂಗ? ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ನೋಡಿ ಬಂದವರು, ಒಂದಲ್ಲ ಒಂದು ದಿನ ಆ ಲೆವೆಲ್ಗೆ ಬೆಳಿಬಹುದು ಅಂತ ಅನ್ಸುತ್ತಾ? ಬೆಳಿಬಹುದು, ಒಳ್ಳೆಲ್ಲ ಸಿನಿಮಾ ಕೂಡ ಖಂಡಿತ ಬೆಳಿಬಹುದು. ಅಂದ್ರೆ ಪಿಕ್ಚರ್ ಚೆನ್ನಾಗಿರ್ಬೇಕು. ನಾನು ಕೂಡ ಇದು ಎಕ್ಕಸಗ ಮಾಡುವಾಗ ಅದರಲ್ಲಿ ಪ್ರೊಡ್ಯೂಸರ್ ಕೇಳಿಲ್ಲ, ಪಿಕ್ಚರ್ ಆ ರೇಂಜಲ್ಲಿ ಬೇಕಂದ್ರು. ಕನ್ನಡದಲ್ಲಿ ಆ ಕ್ವಾಲಿಟಿ ಇದೆ, ಆ ಥರ ಸಾಂಗ್ಸ್ ಇದೆ, ಆ ರೇಂಜಲ್ಲಿ ಬೇಕು. ಓಕೆ, ಆ ರೇಂಜಲ್ಲಿ ಮಾಡೋಣ, ಬಜೆಟ್ ಇಷ್ಟ ಆಗುತ್ತೆ. ಓಕೆ ಬಜೆಟ್ ನೋಡಿ ಆಮೇಲೆ ನೋಡಬೇಕಲ್ಲ. ಫಸ್ಟ್ ನಾವು ಸಿನಿಮಾ ಮಾಡೋ ಮುಂಚೆನೇ ಅದು ಬರುತ್ತಾ ಹೋಗುತ್ತಾ ನೋಡಿದ್ರೆ ಅದು ಏನು ಮಾಡೋಕ್ಕಾಗಲ್ಲ, ಮುಂದೆ ಬರೋಕ್ಕೆ ಆಗಲ್ಲ. ಫಸ್ಟ್ ನಾವು ಪಿಕ್ಚರ್ ಮಾಡಬೇಕು, ಆಮೇಲೆ ನೋಡಬೇಕು ಗೆಲ್ಲುತ್ತಾ ಸೋಲುತ್ತಾ ಅಂತ. ನಾವು ಪಿಕ್ಚರೇ ಮಾಡಿದೆ ಸುಮ್ಮನೆ 40 ಮುಗಿಸ್ಬೋದಾ 30 ಮುಗಿಸ್ಬೋದಾ ಅದೆಲ್ಲ ಥಿಂಕ್ ಮಾಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ನನಗೆ ಸಾಂಗ್ಸ್ ಮಾಡೋದು ರಿಚ್ ಆಗಿರಬೇಕು, ಸೆಟ್ ಅಂದರೆ ರಿಚ್ ಆಗಿರಬೇಕು.
ಸುಮ್ಮನೆ ಅದು ನಾನು ಇದು ತಗೊಂಡು ಅದೆಲ್ಲ ನಾನು ಮಾಡೋಕೆ ಖಂಡಿತ ಬರಲ್ಲ, ಮುಂದೇನು ಬರಲ್ಲ. ನಾನು ಆ ಥರ ನಾನು ಥಿಂಕೇ ಮಾಡಿಲ್ಲ. ನಾನು ದೊಡ್ಡ ಈಗ ನೆಕ್ಸ್ಟ್ ಪಿಕ್ಚರ್ ಮಾಡೋಕೆ ಇದು ಬಿಟ್ಟು ದೊಡ್ಡದಾಗಿ ಏನು ಮಾಡ್ಬೋದು, ಏನು ತೋರಿಸ್ಬೋದು, ನಾನು ಅದ್ರ ಬಗ್ಗೆ ಜಾಸ್ತಿ ಪ್ಲ್ಯಾನ್ ಮಾಡ್ಕೊಳ್ಳೋದು. ಕಡಿಮೆ ಹೆಂಗೆ ಮಾಡೋದು, ಇನ್ನು 30 ಮಾಡ್ಬೋದಾ 20 ಮಾಡ್ಬೋದಾ, ಅದು ನನಗೆ ಇದೇ ಇಲ್ಲ. ನನಗೆ 4 ವರ್ಷ ಪಿಕ್ಚರ್ ಸಿಕ್ಕಿಲ್ಲ ಅಂದ್ರೆ ಬೇಜಾರಿಲ್ಲ, ನಾನು ಮಾಡೋದು ಇದೇ ರೀತಿ ಮಾಡಿ. ಯಾಕಂದ್ರೆ ಒಂದು ಪ್ರಶ್ನೆ ಇದೆ, ಸೂರಜ್ ಶೆಟ್ರಿಗೆ ಪ್ರೊಡ್ಯೂಸರ್ಸ್ ಸಿಗ್ತಾ ಇಲ್ಲ ಮುಂದಿನ ಚಿತ್ರಕ್ಕೆ. ಸೂರಜ್ ಶೆಟ್ರ ಕಂಡೀಷನ್ಗೆ ಅಥವಾ ಸೂರಜ್ ಶೆಟ್ರ್ ಮಾಡುವಂತ ಕೆಲಸಕ್ಕೆ ಅವರಿಗೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ಹೌದಾ? ಹೌದು. ಏನ್ ಸಮಸ್ಯೆ ನಿಮ್ಮಲ್ಲಿ ಏನ್ ಸಮಸ್ಯೆ ಅದು? ನಂದು ಕಂಡೀಷನ್, ನನಗೆ 3-4 ತಿಂಗಳು ನನಗೆ ಪಿಕ್ಚರ್ ಮಾಡೋಕ್ಕಾಗಲ್ಲ. 1 ವರ್ಷನೂ ಆಗ್ಬೋದು, 1.5 ವರ್ಷನೂ ಆಗ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಇಷ್ಟಪಟ್ಟೆ, ನನಗೆ ಇಷ್ಟ ಆಗಬೇಕು, ಫಸ್ಟ್ ನನಗೆ ಇಷ್ಟ ಆಗಬೇಕು, ಆಮೇಲೆ. ಸೊ ನಿಮಗೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ, ಆ ಸಮಸ್ಯೆ ಹೌದು ಹಾಗಾದ್ರೆ? ಹೌದು. ಏನು ಮಾಡ್ತೀರಿ ನೀವು? ಬೆಳೀತಾ ಇರುವಂತ ಒಬ್ಬ ಯುವ ನಿರ್ದೇಶಕನಿಗೆ ಪ್ರೊಡ್ಯೂಸರ್ ಸಿಗೋದಿಲ್ಲ ಅಂತಂದ್ರೆ ನಿಮ್ಗೆ ನಿಮ್ಮ ಫ್ಯೂಚರ್ಗೆ ಸಮಸ್ಯೆ ಅಲ್ವಾ? ಇಲ್ಲ, ಪ್ರೊಡ್ಯೂಸರ್ಸ್ ಈಗ ಪಿಕ್ಚರ್ ಎಕ್ಕಸಾಗ ನೋಡಿದ್ರು, ಕೆಲವರು ಬಂದರು 40 ಮಾಡ್ಬೋದು ಅಂದರು, 50. ಇಲ್ಲ ಸರ್, ನಾನು ಅಷ್ಟು ನನಗೆ ಎಕ್ಕಸಾಗ ಇದಾದ್ಮೇಲೆ ಇದಕ್ಕೆ ದೊಡ್ಡದು ಮಾಡ್ಬೇಕಂತ ನನಗೆ ಆಸೆ. 1.5 ಕೋಟಿ ಆಗ್ತೀರ ಅಂತ ಕೇಳಿದೆ. ಇಲ್ಲ, 1.5 ಕೋಟಿಲಿ ಹೆಂಗೆ ತೆಗಿತೆ ಪಿಕ್ಚರ್, ಮಾಡೋಣ ಮತ್ತೆ ನೋಡೋಣ, ತೆಗೆಯೋದು ಹೆಂಗೆ, ಇದು ಮಾಡೋದು ಹೆಂಗೆ ನೋಡೋಣ ಫಸ್ಟ್ ಪಿಕ್ಚರ್. ಇಲ್ಲ, ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಮಾರ್ಕೆಟಿಂಗ್ ಇಲ್ಲ. ಇಲ್ಲ, ನನಗೆ ಮಾರ್ಕೆಟಿಂಗ್ ದೊಡ್ಡದು ಮಾಡ್ಬೇಕಂದ್ರೆ ಇವಾಗ ಒಂದಾಗಿದೆ, ಇನ್ನು ನೆಕ್ಸ್ಟ್ 1.5 ಬೇಕು ನನಗೆ, ಮಾರ್ಕೆಟಿಂಗ್ ದೊಡ್ಡದು ಬೇಕು ನನಗೆ. ಸುಮ್ಮನೆ ನನಗೆ 30 ನನಗೆ ಅದು ಬರೋದೇ ಇಲ್ಲ, ನಾನು ಹೆಂಗೆ ಮಾಡೋದಂತ. ಅಂದ್ರೆ ದುಡ್ಡು ಹಾಕುವವನಿಗೆ ಪ್ರಶ್ನೆ ಇರುತ್ತೆ, ಅದನ್ನ ಹೇಗೆ ಶೆಟ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ, ದುಡ್ಡು ಹಾಕುವವನಿಗೆ ಹೆದರಿಕೆ ಇರುತ್ತೆ. ಅಲ್ಲ, ನನಗೊಂದು ಭಯ ಇರುತ್ತೆ, ಪ್ರೊಡ್ಯೂಸರ್ ಇಷ್ಟ ಆಗಿದೆ ನನಗೆ ಭಯ ಇರಲ್ವಾ ಹಿಂಗೆ ತೆಗಿಯೋದಂತ. ನನಗೆ ಧೈರ್ಯ ಇದೆ, ತೆಗಿತೀನಿ ಅಂತ ಧೈರ್ಯದ ಮೇಲೆ ನಾನು ಹೇಳಿದೆ. ಈಗ ನೀವು ಹೇಳುವಂತ 1.5 ಕೋಟಿ ಹಾಕಿದ್ರೆ ಅದನ್ನ ರಿಟರ್ನ್ ತೆಗಿಬಹುದು ಅಂತ ಧೈರ್ಯ ಇದೆ ನಿಮಗೆ? ಇದೆ, ಖಂಡಿತವಾಗಲಿದೆ. ಆ ಥರ ಸಿನಿಮಾ ಮಾಡಿದ್ರೆ ಖಂಡಿತ ತೆಗಿಬಹುದು. ಸಿನಿಮಾ ಆ ರೀತಿನೇ ಇರಬೇಕು. ಅಂದ್ರೆ ಎಕ್ಕಸಕ್ಕದ ಯಶಸ್ಸಿನಲ್ಲಿ ನೀವು ಅಹಂನಿಂದ ಬೀಗುತ್ತಾ ಇರುವಂತ? ಇಲ್ಲ, ಅಹಂ ಅಂತ ಏನಿಲ್ಲ ನನಗೆ. ನಾನು ಸಿನಿಮಾದ ಸಿನಿಮಾಗೆ ಈ ಥರ ಖರ್ಚು, ಯಾಕಂದ್ರೆ ಅಲ್ಲಿ ಬೆಂಗಳೂರಿನ ಬರೋರು ಕಡಿಮೆ. ಈ ಸಾರಿ ನಮ್ಮ ತುಳು ಪಿಕ್ಚರ್ ಅಂತೆಲ್ಲ 100 ರೂಪಾಯಿ ಕಡಿಮೆ ಕೊಡೋಕ್ಕಾಗಲ್ಲ ಸರ್. ನಮ್ದು 400 ರೂಪಾಯಿ ಬಾಟ ಕೊಡಲೇಬೇಕು ಸರ್. ಕ್ಯಾಮ್ರಾದ 25,000 ರೆಂಟ್ ಕೊಡಲೇಬೇಕು ಸರ್. ನಮ್ಮ ಜರ್ನಿ ಬಾಟ ಕೊಡಲೇಬೇಕು, ನಮ್ಗೆ ಊಟ ಕೊಡಬೇಕು, ರೂಮ್ ಕೊಡಬೇಕು, ಎಲ್ಲ ಕೊಡಬೇಕು. ಅವ್ರು ಕಡಿಮೆ ಮಾಡಲ್ಲ, ಮತ್ತೆ ಹೆಂಗೆ ತುಂಬ ಇದು ಮಾಡೋದು. ಆರ್ಟಿಸ್ಟ್ಗಳೇ ಮಾತಾಡ್ಬೋದು ಸರ್, ಸ್ವಲ್ಪ ಕಡಿಮೆ ನಮ್ಮ ತುಳು ಪಿಕ್ಚರು ಹಿಂಗೆ, ಓಕೆ ಸ್ವಲ್ಪ 50,000 ಕಡಿಮೆ ಕೊಡಪ್ಪ, ಒಂದು 20,000 ಕಡಿಮೆ, ಆ ಥರ ಮಾಡ್ಬೋದು. ಮತ್ತು ಕ್ಯಾಮರಾ ಯೂನಿಟ್ ಬಾಟ ಅದೆಲ್ಲ ಅವರು ಕೊಡಲೇಬೇಕು. ಅದವ್ರು ಕರೆಕ್ಟ್ ಕನ್ನಡದಲ್ಲಿ, ನೀವು ಕನ್ನಡಾದ್ರೂ ಮಾಡಿ, ಹಿಂದಿ ಆದ್ರೂ ಮಾಡಿ, ಯಾವ್ದಾರು ಮಾಡಿ, ನಮ್ಮ ಯೂನಿಯನ್ಲಿ ಏನು ಬಾಟ ಇದೆ ಅದೇ ಕೊಡಬೇಕು. ತುಳು ಪಿಕ್ಚರಿಗೆ ಅಂದ್ರೆ ಸಪ್ರೇಟ್ ಕಡಿಮೆಗೆ ಇಲ್ಲಲ್ಲ. ಎಸ್, ಸೂರಜ್ ಶೆಟ್ರ್ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.